ಹಾಯ್ ಸುಧಾ ಅವರೇ, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಮೂವಿ ನೋಡಿದ್ರಿ, ಸೆಲ್ಫಿ ಡ್ಯಾಡಿ ಗೂಗಲ್ ಮೂವಿ, ಹೇಗೆ ಅನಿಸ್ತು? ತುಂಬ ಖುಷಿಯಾಯಿತು. ತುಂಬ ವರ್ಷಗಳ ನಂತರ ಈ ಥರ ಸಿನಿಮಾ ನೋಡಿದೆ. ಈ ಥರ ಸಿನಿಮಾಗಳು ಈಗ ಬರುತ್ತಾ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಇವಾಗ ದಿನನಿತ್ಯ ನಮ್ಮ ಜೊತೆಗೆ ನಮ್ಮ ಜೀವನದಲ್ಲಿ ನಡೀತಾ ಇರೋದ್ರ ಬಗ್ಗೆನೇ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೃಜನ್ ಸರ್ ಮತ್ತು ಮೇಘ್ನಾ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವ್ರ ಮಕ್ಕಳ ಕ್ಯಾರೆಕ್ಟರ್ ಮಾಡಿರೋರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಿರಿಜಮ್ಮ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸತಿ ಕ್ವಶನ್ ಕೇಳ್ತೀನಿ. ನೀವು ಇವತ್ತು ಮೂವಿ ನೋಡಿದ್ರಿ, ಸೆಲ್ಫಿ ಡ್ಯಾಡಿ ಗೂಗಲ್ ಮಮ್ಮಿ, ಹೇಗೆ ಅನಿಸ್ತು? ಅಂದರೆ ತುಂಬ ಖುಷಿಯಾಯಿತು. ಇವಾಗ ಈ ಸಿನಿಮಾ ನೋಡ್ತಾ ಇಲ್ಲ ನಾವು, ನಾವೇ ಅದು ಪಾತ್ರದಲ್ಲಿ ನಾವೇ ಇದ್ದೀವಿ ಅಂತಲೇ ನನಗೆ ಹಾಗೆ ಅನಿಸ್ತಾ ಇತ್ತು. ಓಕೆ, ನೀವು ಐಡೆಂಟಿಫೈ ಮಾಡಿಲ್ಲ, ನಾನೊಂದು ಟ್ವಿಸ್ಟ್ ಇಟ್ಟಿದ್ದೆ ಇಲ್ಲಿ. ನಾನು ಕ್ವಶನ್ ಕೇಳಿದ್ದು ಸೆಲ್ಫಿ ಡ್ಯಾಡಿ ಗೂಗಲ್ ಮಮ್ಮಿ ಅಂತ, ಬಟ್ ಟೈಟಲ್ ಹೆಸರು ಇರೋದು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ. ಎಲ್ಲರೂ ರೆಕಗ್ನೈಸ್ ಮಾಡಿದ್ರು, ನೀವು ಮಾಡಿಲ್ಲ, ಪರವಾಗಿಲ್ಲ. ಬಟ್ ಓವರ್ ಆಲ್ ಮೂವಿ ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಹೇಗಿತ್ತು? ತುಂಬ ಖುಷಿ ಆಯಿತು. ಅದರಲ್ಲಿ ಸಿನಿಮಾ ಟೀಮ್ದವ್ರ ಜೊತೆಗೇ ನೋಡಿದೆ ಅಂತ ತುಂಬ ಖುಷಿ ಆಗ್ತಿದೆ. ಎಂಡ್ ಆಫ್ ದ ಡೇ ಸಮಾಜಕ್ಕೆ ಒಂದು ಮೆಸೇಜ್ ಓರಿಯೆಂಟೆಡ್ ಫಿಲಮ್. ಹೌದು. ಇವಾಗ ನಡೀತಾ ಇರೋದು, ಮಕ್ಕಳು ಗೇಮ್ ಅಂತ ಅಡಿಕ್ಟ್ ಆಗ್ತಾ ಇದ್ದಾರೆ, ಏನೇನೋ ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರೆ, ಸಾಯೋ ಮಟ್ಟಿಗೆ ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ. ತುಂಬ ಬೇಜಾರಾಗ್ತಾ ಇತ್ತು. ಈಗ ಮಕ್ಕಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಅನ್ನೋಗಿಂತಲೂ ತಂದೆ ತಾಯಿ ನೋಡುವಂಥ ಸಿನಿಮಾ ಇದು. ಸೊ ಈ ಫಿಲಮನ್ನು 10ಕ್ಕೆ ಎಷ್ಟು ರೇಟ್ ಮಾಡ್ತೀರಾ? ನಾನು 10ಕ್ಕೆ ಕಡಿಮೆನೇ, ಅದು 20 ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ನಾನು. 10ಕ್ಕೆ 20 ಕೊಡ್ತೀರಾ? ಓಕೆ, ಎಕ್ಸ್ಟ್ರಾ 10. ಸೂಪರ್ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಒಳ್ಳೆ ಏನೋ ಟ್ವಿಸ್ಟ್ ನಂಗೆ ಗೊತ್ತಾಗಲಿಲ್ಲ, ಅದು ಸೆಲ್ಫಿ ಮಮ್ಮಿ ಟೈಟಲ್ ಹೆಸರು ನಾನು ಅವಾಗ ನಿಮ್ಮ ಹತ್ರ ಅಂದರೆ ಕೇಳಬೇಕಾದ್ರೆ, ಮಮ್ಮಿನ ಅಂತ. ನಾನು ನಿಮ್ಮ ಹತ್ರ ಟೈಟಲ್ ಮಾತಾಡಬೇಕಾದ್ರೆ ಹೇಳಿದ್ದು ಸೆಲ್ಫಿ ಡ್ಯಾಡಿ ಗೂಗಲ್ ಮಮ್ಮಿ ಅಂತ. ಓ, ಆ ಥರ ಇಲ್ಲ, ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ. ಅದು ನೀವು ಹೇಳಬೇಕಿತ್ತು ತಾನೇ. Sorry. ನೀವು ನನ್ನ ಮಾತು ಅಬ್ಸರ್ವ್ ಮಾಡಿಲ್ಲ.